ನಮಸ್ಕಾರ. ಈ ದಿನ ನಾವು ಮಂಗಳೂರಿನ ಗಂಜಿಮಠ ಪ್ರದೇಶದಲ್ಲಿ ಒಂದು ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆ ಮಾಡೋ ಬಗ್ಗೆ ಮಾನ್ಯ ಸಂಸದರ ಮಹತ್ವಾಕಾಂಕ್ಷೆ ಯೋಜನೆ ಇದು. ನಾವು ನಿರಂತರ ಒಂದು ಫಾಲೋಅಪ್ ಇಂದ ಇವತ್ತು ಈ ಒಂದು ಹಂತದವರೆಗೆ ಬಂದಿದೆ. ಇವತ್ತು ಈ ಒಂದು ಪ್ರದೇಶದಲ್ಲಿ ಇದರ ಏನು ಪ್ರಾರಂಭ ಆಗಿದೆ, ಯಾವ ಹಂತದಲ್ಲಿದೆ ಅನ್ನೋ ಬಗ್ಗೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲೂ ಹಾಗೂ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳನ್ನು ಹಾಗೂ ಊರಿನ ಪ್ರಮುಖರನ್ನು ಕರೆಸಿ ಇವತ್ತು ಮಾನ್ಯ ಸಂಸದರು ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀಯುತ ಭರತ್ ಶೆಟ್ಟಿ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶ್ರೀಯುತ ಸುದರ್ಶನ್ ಸರ್ ಅವರಿದ್ದಾರೆ, ಅವರಿಗೂ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಪಂಚಾಯತ್ ಅಧ್ಯಕ್ಷರು ಉಪಸ್ಥಿತರಿದ್ದರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಬೇರೆ ಬೇರೆ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ, ಇವತ್ತು ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಇವತ್ತು ಒಂದು ಶಾರ್ಟ್ ನೋಟಿಸಲ್ಲಿ ಕರೆದ್ರು ಸಹ ಪತ್ರಿಕಾ ಮಾಧ್ಯಮದ ಎಲ್ಲರೂ ಉಪಸ್ಥಿತರಿದ್ದಾರೆ. ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಇಲ್ಲಿ ಉಪಸ್ಥಿತರು ಎಲ್ಲ ಗುತ್ತಿಗೆದಾರರು ಹಾಗೂ ಊರಿನ ಪ್ರಮುಖರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಸಭೆಯನ್ನು ನಡೆಸಿಕೊಡೋರೆ ಮಾನ್ಯ ಸಂಸದರಲ್ಲಿ ವಿನಂತಿ ಮಾಡ್ತೇನೆ. 2014ರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಒಂದಷ್ಟು ಉದ್ದಿಮೆಗಳಿಗೆ ಆದ್ಯತೆ ಕೊಡಬೇಕು ಅನ್ನತಕ್ಕಂಥ ಸರ್ಕಾರದ ಯೋಚನೆಗಳಿದ್ದು. ಹಾಗಾಗಿ ಎರಡು ಕೌಶಲ್ಯಾಭಿವೃದ್ಧಿ ಮುಖಾಂತರ ಪ್ರತಿಭೆಗಳಿಗೆ ಅವಕಾಶಗಳು ಕೊಡಬೇಕು. ಮೇಕ್ ಇನ್ ಇಂಡಿಯಾ ಆಧಾರದಲ್ಲಿ ಸ್ವದೇಶಿ ಉದ್ಯಮಿಗಳಿಗೆ ಆದ್ಯತೆ ಕೊಡಬೇಕು. ಈ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಆಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೆವು, ನೀವು ಬಂದಿದ್ದೀರಿ, ಮಂಗಳೂರಿಗೆ ಒಂದು ಕೊಡುಗೆ ಕೊಡಬೇಕು. ಆ ಸಭೆಯಲ್ಲಿ ಅವರು ಪ್ಲಾಸ್ಟಿಕ್ ಪಾರ್ಕ್ನ ಅನೌನ್ಸ್ ಮಾಡಿದರು. ಆನಂತರ ಅದರ ಕಾರ್ಯಗಳು ಪ್ರಾರಂಭ ಆದವು. ಆಗ ನಾವೊಂದು ಸಮಿತಿಯನ್ನು ಕರೆದು ಇದಕ್ಕೆ ಪ್ರಮುಖವಾಗಿ ಇದನ್ನು ಫಾಲೋಅಪ್ ಮಾಡಬೇಕು. ಒಬ್ಬ ಲೋಕಸಭಾ ಸದಸ್ಯನಾಗಿ ನನಗೆ ಫಾಲೋಅಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದಾಗ SEZನ ಕೆಲವರು, MRPLನ ಕೆಲವರು, ಅದಕ್ಕಿಂತ ವಿಶೇಷವಾಗಿ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಪ್ಲಾಸ್ಟಿಕ್ ಅಸೋಸಿಯೇಷನ್ ಇವರನ್ನು ಜೋಡಿಸ್ಕೊಂಡು ಸಮಿತಿಯ ರಚನೆ ಮಾಡಿದ್ರು. ಆಗಲೂ ಗೋಕುಲ್ ಪೈ ಅವರಿದ್ದರು, ಗೋಕುಲ್ ದಾಸರು. ಆನಂತರ ಫಾಲೋಅಪ್ಪನ್ನು ಅವ್ರು ಮಾಡಬೇಕು ಅಂತೇಳಿ ಅವರು ಚೆನ್ನಾಗಿರತಕ್ಕಂಥ ಫಾಲೋಅಪ್ಪನ್ನು ಮಾಡಿದ್ದಾರೆ. ಆನಂತರ ಇದಕ್ಕೆ ಆದೇಶ ಬಂದ ಮೇಲೆ ನಾವು ಜಾಗದ ಹುಡುಕಾಟವನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ಕಡೆ ಜಾಗ ನೋಡಿ ಇದು ಎಕ್ಸ್ಪೋರ್ಟ್ ಝೋನ್ ಏನಿದೆ ಇದರಲ್ಲಿ ಉಳಿದಿರುವಂಥ ಜಾಗವನ್ನು ನಾವು ಕೇಳಿದೆವು. ಆಗ KIDBಯಲ್ಲಿ ಇರತಕ್ಕಂಥ ಜಾಗವನ್ನು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ಜಾಗ ಕೊಡ್ತೇವೆ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದ್ದು. ಭಗವಂತ ಖೂಬಾ ಸಚಿವರಾದ ಮೇಲೆ ಇದಕ್ಕೆ ಅನುಮೋದನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟರು ಮತ್ತು ಅನುದಾನದ ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ನಿರಾಣಿ ಅವರು ಮಂತ್ರಿ ಆಗಿದ್ದರು, ಆ ಕಾಲದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಈಗ 2 ಟೆಂಡರ್ಗಳು ಆಗಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ 3 ಪ್ರಸ್ತಾವನೆಯನ್ನು ನಾನು ಕೇಳಿದ್ದೆ. ವಿಶೇಷವಾಗಿ ಭರತ್ ಶೆಟ್ಟರು ನನ್ನ ಹತ್ರ ಬೇಡಿಕೆಗಳನ್ನು ಇಟ್ಟಿದ್ದರು. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಚ್ಚು ಉದ್ದಿಮೆಗಳಿಗೆ ಅವಕಾಶಗಳನ್ನು ಮಾಡಿಕೊಡಬೇಕು ಶಾಸಕರಾಗಿ. ಯುವಕರ ಸಂಖ್ಯೆ, ಕಾಲೇಜುಗಳ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಕೊಡಬೇಕು. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಪಾರ್ಕ್ ಇಲ್ಲೇ ಬಂದಿದೆ. ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಕೆಲಸಗಾರ ತುಂಬ ಉದ್ಯಮಿಗಳು ಇದಕ್ಕೆ ಒಳ ಬಂದಿದ್ದಾರೆ, ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ನನಗೆ ಅನಿಸಿದ್ದು ಇದೊಂದು ಬಹು ಬೇಡಿಕೆಯ ಪ್ರದೇಶ ಆಗುತ್ತೆ. ಪ್ಲಾಸ್ಟಿಕ್ ಪಾರ್ಕಲ್ಲಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಯೋಜನೆ ಆಗುತ್ತೆ. 4 ಪ್ಲಾಸ್ಟಿಕ್ ಪಾರ್ಕ್ಗಳು ಆ ಕಾಲದಲ್ಲಿ ಅನುಮೋದನೆ ಇದೆ. ಆದರೆ ಕಾಮಗಾರಿಗೆ ಬಂದದ್ದು ಒಂದೇ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ದೇಶದಲ್ಲಿ 4 ಆಗಿತ್ತು, ಆದರೆ ಇದು ಪೂರ್ಣ ಇದರಲ್ಲಿ ಟೆಂಡರ್ ಆಗಿರುವಂಥದ್ದು ಒಂದೇ, ಬಾಕಿ 3 ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಎಲ್ಲರ ಪ್ರಯತ್ನದಿಂದ ಇದು ಯಶಸ್ವಿಯಾಗಿದೆ. ನಾನು ಅದಕ್ಕೆ ಅನಂತಕುಮಾರನ್ನು ಸ್ಮರಿಸ್ತೇನೆ. ಭಗವಂತ ಖೂಬಾ ಮತ್ತು ನಿರಾಣಿಯವರ ಕೊಡುಗೆಯನ್ನು ನಾನು ಗಮನಿಸ್ತೇನೆ. ಬೊಮ್ಮಾಯಿಯವರು, ವಿಶೇಷವಾಗಿ ಭರತ್ ಶೆಟ್ಟಿ ಅವರು ಬೇಕು ಅಂತ ಹೇಳುವಂಥ ಬೇಡಿಕೆ, ಜಾಗದ ಪೂರ್ಣವಾಗಿರ್ತಕ್ಕಂಥ ಪೂರೈಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಇನ್ನೂ ವಿಸ್ತಾರ ಆಗುತ್ತೆ. ಈ ಪ್ಲಾಸ್ಟಿಕ್ ಪಾರ್ಕನ್ನು ವಿಸ್ತಾರ ಮಾಡತಕ್ಕಂಥದ್ದಿದೆ. ಇದು ಪೂರ್ತಿ ಆದಾಗ ಸುಮಾರು 6,500 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತಗಳು ಜಾಸ್ತಿ ಆಗುತ್ತೆ ಮತ್ತು ಅದಕ್ಕೆ ಬರತಕ್ಕಂಥ ಉದ್ದಿಮೆಗಳ ಆಧಾರದಲ್ಲಿ ಇರ್ತದೆ. ಇದರಲ್ಲಿ ಸಿಪೆಟ್ನ ಒಂದು ಕಾಲೇಜ್ ಬರ್ತದೆ, ಇನ್ಸ್ಟಿಟ್ಯೂಷನ್ಸ್ ಬರ್ತದೆ. ಮಕ್ಕಳದಂಥ ಎಲ್ಲ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತವೆ. ಇನ್ನೆರಡು
ಕೊಚ್ಚಿಗೆ ನಮ್ಮ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಹೋಗಿತ್ತು. ಆಗ ಕೊಚ್ಚಿಯಲ್ಲಿ ಅದಕ್ಕೆ ಜಾಗ ಕೊಡೋದಿಲ್ಲ, ಸಮಸ್ಯೆಗಳಾಗಿತ್ತು ಕೇರಳ ಸರ್ಕಾರದಂತ ಆದಾಗ ಆಗ ನಿರ್ಮಲಾ ಸೀತಾರಾಮನ್ ಇದ್ದರು, ಅವ್ರ ಹತ್ರ ಬೇಡಿಕೆಯನ್ನಿಟ್ಟು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ನ ಮಂಗಳೂರಿಗೆ ತರುವ ಪ್ರಯತ್ನಗಳಾಯಿತು. ಇವತ್ತು ಅದು ಕಾಮಗಾರಿಗಳು ನಡೀತಾ ಇದೆ. ಕಾನೂನಾತ್ಮಕ ಸಮಸ್ಯೆಗಳು ಮತ್ತು ಡಿಫೆನ್ಸ್ ಅದರದ್ದೇ ಆಗಿರ್ತಕ್ಕಂಥ ಕಾನೂನುಗಳಿರೋದ್ರಿಂದ ಅದನ್ನು ಶಿಲಾನ್ಯಾಸ ಬಕ್ಕುಳದ ಯಾವುದೇ ಕಾಮಗಾರಿ ಮಾಡಲಿಲ್ಲ. ಕಾಮಗಾರಿ ನಡೀತಾ ಇದೆ. ಇಲ್ಲಿ 2 ಟೆಂಡರ್ಗಳಾಗಿದ್ದಾವೆ. ಇದರಲ್ಲಿ 2 ಟೆಂಡರ್ಗಳಾಗಿದ್ದಾವೆ. ಒಂದು ಕಟ್ಟಡಗಳ ಕಾಮಗಾರಿಗೆ ಒಂದು ಟೆಂಡರ್, ಬಾಕುಳದ ಮೂಲಭೂತ ಸೌಕರ್ಯಗಳ ಟೆಂಡರ್, ಅದಕ್ಕೋಸ್ಕರ 2 ಟೆಂಡರ್ಗಳಾಗಿದ್ದಾವೆ. ಪ್ರಾರಂಭ ಆಗ್ತಾ ಇದೆ. ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ನ ಕಾಮಗಾರಿಗಳು ಈಗಾಗಲೇ ಟೆಂಡರ್ ಮುಗಿದು ಬಾಕುಳದ ಕಾಂಪೌಂಡ್ ವಾಲ್ಗಳು ಹಾಕುವಂಥ ಬೇಕಾಗಿರೋ ಕೆಲಸ ಆಗಿದೆ. ಮೂರನೇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೀನುಗಾರರು ಅತಿ ಹೆಚ್ಚು ಜನ ಆಗ ವಸತಿಗಳನ್ನು ಬಿಟ್ಟು NMPT ರಚನೆಗೆ ಸಹಕಾರಗಳನ್ನು ಕೊಟ್ಟಿದ್ದರು. ಹಾಗಾದರೆ ಉದ್ಘಾಟನೆಗೆ 76ನೇ ಇಸ್ವಿಯಲ್ಲಿ ಬಂದಾಗ ಇಂದಿರಾ ಗಾಂಧಿ ಅವರು ಇಲ್ಲಿ ಒಂದು ಮೀನುಗಾರಿಕಾ ಜಟ್ಟಿ ಮಾಡ್ತೇನೆ ಅಂತ ಕುಳೆಯಲ್ಲಿ ಘೋಷಣೆ ಮಾಡಿ ಹೋಗಿದ್ರು. ಅದು ಹಾಗೆ ಉಳಿದಿತ್ತು. ಅದನ್ನು ಫಾಲೋಅಪ್ ಮಾಡಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ 250 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ಕಾಮಗಾರಿಗಳು ಪ್ರಾರಂಭ ಆಗಿ ಟೆಂಡರ್ ಆಗಿತ್ತು. ಮತ್ತು ಮತ್ತೊಮ್ಮೆ ಶಿಲಾನ್ಯಾಸ ಆಯಿತು. ಶಿಲಾನ್ಯಾಸ ಆದಮೇಲೂ ಅಲ್ಲಿರ್ತಕ್ಕಂಥ ಕೆಲವರು ಕಾನೂನಾತ್ಮಕ ಹೋರಾಟ ಮಾಡಿರೋದ್ರಿಂದ ನಿಂತಿತ್ತು. ಈಗ ಮತ್ತೆ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಕಾಮಗಾರಿಗಳು ಪ್ರಾರಂಭ ಆಗಿದೆ. ಹಾಗೆ ಭರತಶೆಟ್ಟರ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಪ್ಲಾಸ್ಟಿಕ್ ಪಾರ್ಕ್, ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಸ್ವಲ್ಪ ಉಮನಾಥ್ ಕೋಟೆಯನ್ರ ಕ್ಷೇತ್ರಕ್ಕೆ ಬರ್ತದೆ, ಮರೂರಲ್ಲಿ ಬರ್ತದೆ. ಮೀನುಗಾರಿಕಾ ಜಟ್ಟಿ ಮತ್ತು ಭರತಶೆಟ್ಟರ ಕ್ಷೇತ್ರಕ್ಕೆ ಬರ್ತದೆ. ಹೀಗೆ ಭರತಶೆಟ್ಟರ ಆಸಕ್ತಿಯಲ್ಲಿ ನಮ್ಮೆಲ್ಲರ ಸಹಕಾರದಿಂದ ಇವತ್ತು 3 ಕಾಮಗಾರಿಗಳು ನಡೀತದೆ. ಇವತ್ತು ನಾನು ಪ್ಲಾಸ್ಟಿಕ್ ಪಾರ್ಕ್ ವೀಕ್ಷಣೆಗೆ ಬಂದಿದ್ದೇನೆ. ಈಗಾಗಲೇ ಭಗವಂತ ಕುಬರಲ್ಲಿ ದಿನಾಂಕ ಕೇಳಿದ್ದೇವೆ. ಇದನ್ನು ಆದಷ್ಟು ಶೀಘ್ರದಲ್ಲಿ ಶಿಲಾನ್ಯಾಸ ಮಾಡಬೇಕು. 1 ವರ್ಷದ ಒಳಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಇದು ಕಾರ್ಯಪ್ರವೃತ್ತಿ ಆಗಬೇಕು ಅಂತ ಹೇಳ್ತಕ್ಕಂಥ ಆಶೆ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲ ಅಧಿಕಾರಿಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಭೆಯನ್ನು ಕರೆದಿದ್ದೇನೆ. 3 ಕಾರಣಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದೇನೆ. ಒಂದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು. 2ನೇದು ಉದ್ಯಮಿಗಳಿಗೆ ಏನಾದರೂ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿದ್ರೆ ಅದನ್ನು ನಾವು ಪರಿಹಾರ ಮಾಡ್ಬೋದು. 3ನೇದು ಅಧಿಕಾರಿಗಳು ಕಾಮಗಾರಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕಾನೂನು ತೊಡಕುಗಳಿದ್ದಾವೆ ಇಂಥದ್ದು ಯಾವುದು ಇದೆ ಅಂಥೇಳಿ ಶಿಲಾನ್ಯಾಸಕ್ಕೆ ಮುಂಚೆ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತು ಸಭೆಯನ್ನು ಕರೆದಿದ್ದೇನೆ. ಎಲ್ಲ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳು ಬ್ರೀಫ್ ಮಾಡ್ತಾರೆ. ನಂತರ ಇಂಡಸ್ಟ್ರಿ ಅವರು ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ತಾರೆ. ಪಂಚಾಯತ್ ಸದಸ್ಯರು ಮತ್ತು ಊರಿನವರು ಅವರ ಸಮಸ್ಯೆಗಳನ್ನು ಹೇಳ್ತಾರೆ. ಮತ್ತೊಂದು ಸಾರಿ ನಾವು ವೀಕ್ಷಣೆಯನ್ನು ಮಾಡಿ ಇಡೀ ಪ್ರಾಜೆಕ್ಟ್ನ ಇದನ್ನು ನಿಮ್ಮ ಮುಂದೆ ಇಡ್ತೇನೆ. ಸರ್ಕಾರದ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಡಿಪಾರ್ಟ್ಮೆಂಟ್ ಈ ಒಂದು ಸಚಿವಾಲಯದಿಂದ ಈ ಯೋಜನೆ ಮಂಜೂರಾಗಿರ್ತದೆ. ಇಲ್ಲಿಯ 104 ಎಕರೆ ಪ್ರದೇಶದಲ್ಲಿ ಇವತ್ತು ಪ್ಲಾಸ್ಟಿಕ್ ಆಧಾರಿತ ಉದ್ದಿಮೆಗಳು ಅದರ ಬಗ್ಗೆ ಏನೇನು ಯಾರ್ಯಾರು ಉದ್ಯಮಗಳು ಸ್ಥಾಪನೆ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನೆಲ್ಲವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ. ಬೇರೆ ಕೈಗಾರಿಕಾ ಪ್ರದೇಶದಿಂದ ಈ ಪ್ಲಾಸ್ಟಿಕ್ ಪಾರ್ಕ್ ಏನು ಒಂದು ವ್ಯತ್ಯಾಸ ಹೊಂದಿರ್ತದೆ ಅಂದರೆ ಇಲ್ಲಿ ಬರೀ ಪ್ಲಾಸ್ಟಿಕ್ ಆಧಾರಿತ ಕೈಗಾರಿಕೆಗಳು ಮತ್ತು ಅದ್ರ ಜೊತೆಗೆ ಬೇರೆ ಕೈಗಾರಿಕಾ ಪ್ರದೇಶದಲ್ಲಿ ನಾವೇನು ರಸ್ತೆ, ದಾರಿದೀಪ ಅಥವಾ ಡ್ರೈನು ಇಷ್ಟು ಮಾತ್ರ ಮಾಡಿರ್ತೀವಿ. ಬಟ್ ಇಲ್ಲಿ ಪ್ಲಾಸ್ಟಿಕ್ ರಿಲೇಟೆಡ್ ಇಂಡಸ್ಟ್ರಿಗೆ ಬರುವ ಬೇರೆ ಮೂಲಭೂತ ಸೌಲಭ್ಯಗಳು ಈಗಾಗಲೇ ಮಾನ್ಯ ಸಂಸದರು ಹೇಳಿದಾಗ ಇಲ್ಲಿ ಸಿಪೆಟ್ ಇದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ಲಾಸ್ಟಿಕ್ ರಿಲೇಟೆಡ್ ಅದಕ್ಕೆ ಏನೇನು ಬೇಕು ಮ್ಯಾನ್ ಪವರನ್ನು ರೆಡಿ ಮಾಡುವಂಥ. 2ನೇದಾಗಿ ವೇರ್ ಹೌಸಿಂಗ್. ಪ್ಲಾಸ್ಟಿಕ್ ಇಂಡಸ್ಟ್ರಿ ಅಂದರೆ ಮೇನ್ ವೇರ್ ಹೌಸಿಂಗ್ ಇಂಪಾರ್ಟೆಂಟ್. ಗೋದಾಮು ಅದು ಕಾಮನ್ನು, ಟೆಸ್ಟಿಂಗ್ ಲ್ಯಾಬ್ಗಳು ಕಾಮನ್ನು, ಅದ್ರ ಜೊತೆಗೆ ETP. ಹೀಗೆ ಇಂಡಸ್ಟ್ರಿಗೆ ಬೇಕಾದ ಕಾಮನ್ ಏನು ಫೆಸಿಲಿಟೀಸ್ ಬೇಕು ಅವೆಲ್ಲವನ್ನು ಇಲ್ಲಿ ವ್ಯವಸ್ಥೆ ಮಾಡಿ ಈ ಒಂದು ಪ್ಲಾಸ್ಟಿಕ್ ಪಾರ್ಕ್ ರಚನೆ ಆಗಲಿಕ್ಕಿದೆ. ಅಡ್ವಾಂಟೇಜ್ ಏನಂದರೆ ಇವರಿಗೆ ಯಾವುದೇ ಇಂಡಸ್ಟ್ರಿಗಳು ಯಾರು ಸ್ಥಾಪನೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಅವರಲ್ಲಿ ಪ್ರತ್ಯೇಕವಾಗಿ ಅವರೊಂದು ETP ಅಥವಾ ಪ್ರತ್ಯೇಕವಾಗಿ ಲ್ಯಾಬ್ ಈ ಥರ ವೇರ್ ಹೌಸಿಂಗ್ ಅದೆಲ್ಲ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವ್ರದ್ದೇನು ಪ್ರೊಡಕ್ಷನ್ ಯೂನಿಟ್ ಇಮಿಡಿಯೇಟ್ ರೆಡಿ ಇರ್ತದೆ, ಬರೋದು ಅವರದ್ದು ಶೆಡ್ ಹಾಕೋದು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು. ಇದರಿಂದ ಅವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕಡಿಮೆ ಆಗ್ತದೆ. ಈ ಓವರ್ ಹೆಡ್ಸ್ ಎಲ್ಲ ಕಡಿಮೆ ಆಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಈ ಒಂದು ಯೋಜನೆ ಈಗಾಗಲೇ ಎಲ್ಲ ಮನೆ ಸಂಸದ ನಿರಂತರ ಪ್ರಯತ್ನದಿಂದ ನಾವು 2022ರಲ್ಲಿ ಇದಕ್ಕೆ ಯೋಜನೆಗೆ ಅಂತಿಮ ಅನುಮೋದನೆ ಕೇಂದ್ರ ಸರ್ಕಾರದ ರಾಸಾಯನಿಕ ಗೊಬ್ಬರಗಳ ಸಚಿವಾಲಯ ಈಗಾಗಲೇ ಕೊಟ್ಟಿರ್ತದೆ. ಆ ಪ್ರಕಾರ KDBಯನ್ನು ಅನುಷ್ಠಾನ ಸಂಸ್ಥೆ ಅಂತ ಮಾಡಿರ್ತದೆ. KDB ಅವರು ಈಗಾಗಲೇ ಅದ್ರ ಬಗ್ಗೆ ಟೆಂಡರ್ನ ಕರೆದಿದ್ದಾರೆ. ಮುಖ್ಯವಾಗಿ ಇದು ಕಾಮನ್ ಯುಟಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಹೇಳಿದೆ, ರೋಡು, ಡ್ರೈನ್ಸ್ ಎಲ್ಲ ಅದಕ್ಕೆ ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಮತ್ತು ಇದಕ್ಕೆ ಕಾಮನ್ ಫೆಸಿಲಿಟೀಸ್ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಥವಾ ಹಾಸ್ಟೆಲ್, ವರ್ಕರ್ಸಿಗೆ ಹಾಸ್ಟೆಲ್, ಲೋ ಕಾಸ್ಟ್ ಹೌಸಿಂಗ್ ಅದೆಲ್ಲ ಸೇರಿ ಒಂದು 32 ಕೋಟಿ ಖರ್ಚಾಗುತ್ತೆ. ಹಿಂಗೆ ಸುಮಾರು 62 ಕೋಟಿ ಈ ಜಾಗದಲ್ಲಿ ಇನ್ವೆಸ್ಟ್ ಆಗಲಿಕ್ಕೆ ಇದು ಸರ್ಕಾರದ ವತಿಯಿಂದ ಆಗುವಂಥದ್ದು. ಇನ್ನೂ ಮೊನ್ನೆ ಸಂಸದರು ಹೇಳಿದಾಗ ಇಲ್ಲಿ ಸುಮಾರು ಒಂದು 5,000 ರಿಂದ 6,000 ಕೋಟಿ
ಉದ್ಯಮಗಳಿಂದ ಹೂಡಿಕೆ ಆಗಲಿಕ್ಕಿದೆ. ಸೊ ಇದರಿಂದಾಗಿ ಈ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ. ಅಂದಾಜು 1,000 ಜನರಿಗೆ ಉದ್ಯೋಗ ಸಿಗುತ್ತೆ ಡೈರೆಕ್ಟಾಗಿ. ಗೂಡಂಗಡಿಗಳು, ಹೋಟೆಲ್ಗಳು ಇದೆಲ್ಲ ಈಗಾಗಲೇ ಇದರಲ್ಲಿ ಈಗ 104 ಪ್ರದೇಶದಲ್ಲಿ ನಮ್ಮದು ಅಲಾಟಬಲ್ ಲ್ಯಾಂಡ್ 60 ಎಕರ್ಸ್ ಅಲಾಟಬಲ್ ಲ್ಯಾಂಡ್ ಇರ್ತದೆ. ಆದರೆ ಈಗಾಗಲೇ ನಾವು ಹಿಂದೆ ಬೇರೆಯವರು ನಮ್ಮಲ್ಲಿ ಬರೀ ಬೇಡಿಕೆ ಇಟ್ಟರೆ ಸುಮಾರು 39 ಯೂನಿಟ್ನವ್ರು ಇಟ್ಟಿದ್ದಾರೆ. ಸುಮಾರು 96 ಎಕರೆವರೆಗೂ ಬೇಡಿಕೆ ಇದೆ. ಇದು ಬರೀ ನಮ್ಮ ಮಂಗಳೂರು ಜಿಲ್ಲೆಯದು ಮತ್ತು ಸ್ವಲ್ಪ ಜನ ಮುಂಬೈಯವರು ಕೇಳಿದ್ರು. ಇನ್ನೂ ಇದ್ರ ಬಗ್ಗೆ ವ್ಯಾಪಕ ಪ್ರಚಾರ ಆದ್ಕೊಳ್ಳಿ ಇನ್ನಷ್ಟು ಬೇಡಿಕೆಗಳು ಇದರಲ್ಲಿ ಈಗಾಗಲೇ ಫೋನ್ ಕಾಲ್ಗಳು ಬರ್ತಾ ಇದೆ. ಸೊ ಸಾಕಷ್ಟು ಡಿಮಾಂಡ್ ಇದೆ. ಈಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜಾಗದ ಬಗ್ಗೆ ಸಹ ಮುಂದೆ ಏನಾದರೂ ಅದ್ರ ಬಗ್ಗೆ ವಿಚಾರ ಮಾಡಬೇಕಿದೆ. ಸೊ ಇದರಲ್ಲಿ ಇದರ ಟೆಕ್ನಿಕಲ್ ಪಾರ್ಟ್ ಏನಿದ್ರು ಇವರು KDB ಇಂಜಿನಿಯರ್ ಅವರು ಹೇಳ್ತಾರೆ. ಟೆಕ್ನಿಕಲ್ ಪಾರ್ಟ್ ಗಣಪತಿ ಅಂತ KDB ಟೋಟಲ್ ಎಕ್ಸ್ಟೆಂಟ್ 104.28 ಎಕರ್ಸಲ್ಲಿ ನಾವು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ 64.77 crore. ಅದರಲ್ಲಿ ಇದರಲ್ಲಿ ಟೆಂಡರಲ್ಲಿ ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದೆ. ಈಗ ಸದ್ಯಕ್ಕೀಗ ನಾವು 32 ಕೋಟಿ ಚಿಲ್ಲರೆಯಲ್ಲಿ ನಾವು ಇದು ಯಾವುದ್ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಅದರಲ್ಲಿ 52 ಸೈಟ್ಸ್ ಮಾಡ್ತಾ ಇದ್ದೀವಿ, ಇಂಡಸ್ಟ್ರಿಯಲ್ ಸೈಟ್ಸ್. ಓಕೆ, ಅದರಲ್ಲಿ ಮ್ಯಾಕ್ಸಿಮಮ್ ಸೈಜ್ 2.13 ಎಕರ್ಸ್, ಮಿನಿಮಮ್ 0.21 ಎಕರ್ಸ್. ಯಾಕಂದರೆ ದೊಡ್ಡವರು ಬರಲಿ ಸಣ್ಣವರು ಬರಲಿ ಅಂತೇಳಿ ಆ ಥರದಲ್ಲಿ ಬೈಫರ್ಕೇಟ್ ಮಾಡಿ. ಸೊ ಟೋಟಲ್ 52 ಸೈಟ್ಸಲ್ಲಿ ಆ ಥರ ನಾವು ಬೈಫರ್ಕೇಟ್ ಮಾಡಿದ್ದೀವಿ. ಅದರಲ್ಲಿ ಸಿಪೇಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಇದೆ ಒಂದು, ಅದು 3561 ಸ್ಕ್ವೇರ್ ಮೀಟರ್ಸ್. ಅದ್ರದ್ದು ಡೀಟೇಲ್ಸ್ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಆಮೇಲೆ ಮೆನ್ಸ್ ಹಾಸ್ಟೆಲ್ ಮಾಡಿದ್ದೀವಿ, ವುಮನ್ಸ್ ಹಾಸ್ಟೆಲ್, ವೇರ್ ಹೌಸು 2250 ಸ್ಕ್ವೇರ್ ಮೀಟರ್. ಆಮೇಲೆ ಗೆಸ್ಟ್ ಹೌಸ್ ಇದೆ, ಆಮೇಲೆ ಕೆಫೆಟೇರಿಯಾ ಇದೆ. ಆಮೇಲೆ ಇದರಲ್ಲಿ ಪಾರ್ಕಿಂಗ್ ಸ್ಪೇಸ್ 12,252 ಸ್ಕ್ವೇರ್ ಮೀಟರ್ ನಾವು ಪಾರ್ಕಿಂಗ್ ಸ್ಪೇಸ್ ಕೊಡ್ತಾ ಇದ್ದೀವಿ. ಆಮೇಲೆ ಗ್ರೀನ್ ಬೆಲ್ಟು 1,10,614 ಸ್ಕ್ವೇರ್ ಮೀಟರ್ ಗ್ರೀನ್ ಬೆಲ್ಟ್ ಮಾಡಬೇಕು, ಅದು ಮ್ಯಾಂಡೇಟ್ರಿ. ಅದನ್ನು ನಾವು ಬಿಡ್ತಾ ಇದ್ದೀವಿ. 3.29 ಕಿಲೋಮೀಟರ್ಸ್ ಇದೆ. 1 lakh acres green belt. 1,10,614 square meters. ಟೀಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನು ಮೈಸೂರಲ್ಲಿ ಇದೆ. ಅದೇ ಥರ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೇನ್ ಅಂದರೆ ಯಾವುದೋ ಒಂದು ಫೀಲ್ಡಲ್ಲಿ ಬೇರೆ ಬೇರೆ ಈಗ CFTR ಅಂತ ಫುಡ್ ಟೆಕ್ನಾಲಜಿ ರಿಸರ್ಚ್, ಅವರು ಫುಡ್ಡಿದ ಬಗ್ಗೆ ರಿಸರ್ಚ್ ಮಾಡೋದು. ಇದು ಮೇನ್ಲಿ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಬಗ್ಗೆ. ಸೊ ಇದರಲ್ಲಿ ಇವರು ಏನಾದರೂ ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಮಾಡೋದು, ಪ್ರಾಡಕ್ಟ್ ಡಿಸೈನ್, ಅಥವಾ ಈಗಿನ ಲೇಟೆಸ್ಟ್ ಮಿಷನರಿ ಬಗ್ಗೆ, ಅಥವಾ ಈಗ ಇದಕ್ಕೆ ಬೇಕಾದ ಸ್ಕಿಲ್ ಟ್ರೈನಿಂಗ್. ಈಗ ಯಾರು ಇವತ್ತು ಹೊಸ ಈಗ ನಾವು ಪ್ಲಾಸ್ಟಿಕ್ ಅಂದ್ಕೊಂಡು ನಮ್ಮ ಕಲ್ಪನೆ ಏನಿದೆ, ಈಗ ಅದು ರುಟೀನ್ ಡೈಲಿ ಪ್ರಾಡಕ್ಟ್ಸ್ ಬಗ್ಗೆ ನಮ್ಮ, ಬಟ್ ಇದರಲ್ಲಿ ಭಾಳಷ್ಟು ಈಗ ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಬಂದಿದ್ದಾವೆ. ಸೊ ಅದನ್ನು ಆಟೋಮೊಬೈಲಲ್ಲಿ ಯೂಸ್ ಮಾಡುವಂಥದ್ದು. ಸೊ ಅಡ್ವಾನ್ಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಇನ್ ಪ್ಲಾಸ್ಟಿಕ್. ಸೊ ಅದ್ರ ಬಗ್ಗೆ ಏನೇನು ಹೊಸ ಹೊಸ ಟೆಕ್ನಾಲಜಿಗಳನ್ನು ಪರಿಚಯ ಮಾಡುವಂಥದ್ದು ಈ ಇನ್ಸ್ಟಿಟ್ಯೂಟಿದ ಕೆಲಸ. ಆ ಇನ್ಸ್ಟಿಟ್ಯೂಟಿದೆ ಒಂದು ಇಲ್ಲಿ ಕೇಂದ್ರ ಬಂದರೆ ಭಾಳ ಅನುಕೂಲ ಆಗ್ತದೆ, ಇಂಡಸ್ಟ್ರಿಗಳಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇವರಲ್ಲಿ ಲೇಬರ್ ಯಾರು ಇದ್ದರೆ ಅವ್ರನ್ನ ಅಲ್ಲಿ ಟ್ರೈನಿಂಗ್ ಕಳಿಸಿ ಅವರಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೊಟ್ಟರೆ ಸೊ ಮ್ಯಾನ್ ಪವರ್ ರೆಡಿ ಆಗ್ತದೆ. ಸೊ ಇದರಿಂದ ಉದ್ದೇಶ ಸಿಪೆಟ್ಟಿದ ಉದ್ದೇಶ 25 ಜಾಸ್ತಿ ಆಗುತ್ತೆ. ಇಲ್ಲ ಈಗ ಫಾರ್ಮೇಷನ್ ಆಗಬೇಕಲ್ಲ, ಫಾರ್ಮೇಷನ್ ಆಗಬೇಕು, ಇಂಡಸ್ಟ್ರಿಗಳು ಮಾಡಬೇಕು. ಅದಕ್ಕೆ ನಾವು ಶಿಲಾನ್ಯಾಸಕ್ಕೆ ಈಗ ಪ್ರೆಷರ್ ಮಾಡ್ತಾ ಇದ್ದೀವಿ, ಮಂತ್ರಿಗಳ ಡೇಟಿಗೆ ಕಾಯ್ತಾ ಇದ್ದೀವಿ. ಅದಕ್ಕಂತ ಮುಂಚೆ 104 ಎಕರ್ಸ್ ಇದು ಲ್ಯಾಂಡ್ ಓವರ್ ಏರಿಯಾ ಇನ್ಕ್ಲೂಡಿಂಗ್ ಗ್ರೀನ್ ಬೆಲ್ಟ್ ಎಲ್ಲ ಸೇರಿ. ಓಕೆ, ಅದರಲ್ಲಿ ಈಗ ಯು ಹ್ಯಾವ್ ಟು ಸೆಟ್ ಅಪ್ ಅದೆಲ್ಲ ಈ 104 ಎಕರ್ಸ್ ಎಲ್ಲ ಎಲ್ಲ ಬಂದಿದೆ. ಅಲಾಟಬಲ್ ಲ್ಯಾಂಡ್ ಎಷ್ಟು ಗೊತ್ತಾಗುತ್ತಲ್ಲ, 60 ಎಕರ್ಸ್ ಅಲಾಟಬಲ್ ಲ್ಯಾಂಡ್ ಇದೆ. 52 ಇಂಡಸ್ಟ್ರಿಯಲ್ ಸೈಟ್ಸ್ ಇನ್ ಹೌ ಮಚ್ ಏರಿಯಾ? 52 ಸೈಟ್ಸ್. ಈ KDB ಇಂಡಸ್ಟ್ರಿಯಲ್ ಇದು ಕೆಲವು ಕಂಪನೀಸ್ ಉಂಟು, ಅಂದರೆ 52 ಇಂಡಸ್ಟ್ರಿಯಲ್ ಸೈಟ್ಸ್ ಇನ್ 41.97. ಓಪನ್ ಸ್ಪೇಸ್ ಕೇಳಿದ್ರೆ 26.22 ಎಕರ್ಸ್. ಟ್ರಾನ್ಸ್ಪೋರ್ಟ್ ಅಂದರೆ ಇದಕ್ಕೆ ಯಾವುದು ರೋಡ್ಸ್ ಮತ್ತು ಪಾರ್ಕಿಂಗ್ ಏರಿಯಾ ಅದೆಲ್ಲ ಒಂದು 2.67 ಕಡೆಯಿಂದ ಡ್ಯಾಮ್ ಎಲೆಕ್ಟ್ರಿಫಿಕೇಷನ್ ನಮ್ಮ ಕಡೆಯಿಂದ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಫಿಕೇಷನ್ ಇದು ನಮ್ಮ ಕಡೆಯಿಂದ. ಸಿಪೆಟ್ನ ಕಾಲೇಜ್ ನಮ್ಮ ಕಡೆಯಿಂದ, ಅದರ ಲ್ಯಾಬ್ ಗಿಬ್ಗಳು ನಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ ಬಾಕೊಳದ ಅವರ ಪ್ರಾಜೆಕ್ಟ್ ಅವ್ರ ಲೇಔಟನ್ನು ಪರ್ಚೇಸ್ ಮಾಡೋದು. ಅವರು ಸೇಮ್ ಅವ್ರಿಗೆ ಏನು ಹೇಳಿದ್ರೆ ನೀವು ಇದು ಲ್ಯಾಂಡ್ ಮನೆಗೆ ಲ್ಯಾಂಡ್ ತೊಗೊಂಡಾಗೆ ಅವರು ಇದರ ಕಾಸ್ಟ್ ಇವರು ಕಾಸ್ಟ್ ಫಿಕ್ಸ್ ಮಾಡ್ತಾರೆ. ಆ ಕಾಸ್ಟ್ ತೊಗೊಂಡು ಅವರಿಗೆ ಲ್ಯಾಂಡ್ ನಾವು ಕೊಡ್ತೀವಿ. ಆ ಲ್ಯಾಂಡಲ್ಲಿ ಅವರು ಫ್ಯಾಕ್ಟ್ರಿ ಬಾಕೊಳದ್ದು ಅವು ಎಲ್ಲ ಅವ್ರದ್ದು ಆ ಫ್ಯಾಕ್ಟ್ರಿಗಳು ಮಾಡ್ತವೆ. ನಮಗೆ ಏನು ಲಾಭ ಹೇಳಿದ್ರೆ ಒಂದಷ್ಟು ಉದ್ಯೋಗಗಳು, ಒಂದಷ್ಟು ಉದ್ಯಮಗಳು ಇಲ್ಲಿ ಎಕ್ಸ್ಪೋರ್ಟ್ ಝೋನ್ ಹತ್ತಿರದಿಂದ. ಅದು ಮೂರನೇದ್ದು ಅದಕ್ಕಿಂತ ಹೆಚ್ಚು ಅಂತ ಹೇಳುವಂಥದ್ದು ಇಲ್ಲಿ ಲೋಕಲ್ ಇದು ಜಾಸ್ತಿ ಆಗುತ್ತೆ. ನಿಮಗೆ SCD MRPL ಎಲ್ಲ ಏನು ಸಮಸ್ಯೆ ಹೇಳಿದ್ರೆ ಅದು ಪೆಟ್ರೋಕೆಮಿಕಲ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇಲ್ಲಿ ಬರುವಂಥದ್ದು ಅಂಥ ಫ್ಯಾಕ್ಟ್ರಿಗಳಲ್ಲ. ಈಗ EIDಯಲ್ಲಿ ಇವ್ರದ್ದೇ ಇದೆ. ಅವ್ರು ಯಾರಿಗೆ ಜಾಬ್ ಕೊಟ್ಟಿದ್ದಾರೆ ಲೋಕಲ್ ಜಾಸ್ತಿ ಕೊಡ್ತಾರೆ.
ಹಿಂದೆ ನಮ್ಮಲ್ಲಿ ಒಂದು ಸಾಧಾರಣ ಹಳ್ಳಿಗಳಲ್ಲಿ ಕ್ಯಾಶ್ ಫ್ಯಾಕ್ಟ್ರಿಗಳಿತ್ತು. ಆ ಕ್ಯಾಶ್ ಫ್ಯಾಕ್ಟ್ರಿಯ ಲಾಭಗಳೇನು ಹೇಳಿದ್ರೆ ಅದರಲ್ಲಿ ಎಲ್ಲರೂ ಲೋಕಲ್ ಜಾಬ್. ಅಲ್ಲಿ 2 ಎಕರೆಯಲ್ಲಿ 200 ಜನ ದುಡಿತಿದ್ರು. ಆ 200 ಜನರಲ್ಲಿ 190 ಜನ ಲೋಕಲ್. ಇವತ್ತು 1000 ಎಕರೆಯಲ್ಲಿ MRPL ಕೆಲಸ ಆದರೆ ಅದರಲ್ಲಿ ಕೆಲಸ ಸಿಗೋದು 1000 ಜನರಿಗೆ. ಇಲ್ಲಿ 2 ಎಕರೆಯಲ್ಲಿ 200 ಜನಕ್ಕೆ ಸಿಗ್ತಿತ್ತು. ಸೇಮ್ ಸಿಸ್ಟಮಲ್ಲಿ ಇವ್ರು ನಡೀತಾ ಇಲ್ಲಿ ಲೋಕಲ್ ಮಾಡ್ತೀರಾ ಅಂದರೆ ಅಂದರೆ ಪ್ರತಿ ಸತಿ ಇದಕ್ಕೆ ಬಂದಾಗ ಅದೊಂದು ಅದಕ್ಕೊಂದು ಕಮಿಟಿ ಮಾಡ್ತೀವಿ. ಆ ಕಮಿಟಿ ಇದನ್ನು ಇಟ್ಕೊಂಡು ಲೋಕಲ್ ಹೆಚ್ಚು ಇದು ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಈ ಪಾರ್ಕ್ ಆಗಲಿಕ್ಕೆ ಅನಂತಕುಮಾರ್ ಮತ್ತು ಸದಾನಂದಗೌಡ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಮೇಯ್ನ್ ಅದರ ಹಿಂದೆ ಇದ್ದದ್ರಿಂದಾಗಿ ಇದಿಷ್ಟು ಸುಲಭದಲ್ಲಿ ಬಂತು. ಅವ್ರು ಹೇಳಿದಾಗ 4 ಪಾರ್ಕ್ ಆಗ ಸ್ಯಾಂಕ್ಷನ್ ಆಗಿತ್ತು. ಅದು ಇಂಪ್ಲಿಮೆಂಟ್ ಆಗೋದು ಇದು ಒಂದೇ ಪಾರ್ಕ್ ಕರ್ನಾಟಕದಲ್ಲಿ. ಈಗ ಕೆಲವು ಸಮಸ್ಯೆ ಇಲ್ಲಿ ಆಗ್ತಾ ಉಂಟು ಅಂತ ಹೇಳಿದ್ರೆ, ಒಂದು 9.5 ಎಕರೆ ಲ್ಯಾಂಡ್ ಇನ್ನೂ ಕೂಡ ಕ್ಲಿಯರ್ ಆಗಲಿಲ್ಲ ಸರ್. ಅದೊಂದು ಕ್ಲಿಯರ್ ಆಗದಿದ್ದರೆ ಪ್ರೊಜೆಕ್ಟ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಂತ ಅದೊಂದು ಉಂಟು. ಅದೊಂದು ಮಾಡಬೇಕು ಸರ್. ಇನ್ನೊಂದು ರೇಟ್ ಆಫ್ ಲ್ಯಾಂಡ್ ಇವರಿಗೆ ನೋಟ್ ಮಾಡಿ ಕೊಡಿ ನನಗೆ ಮತ್ತೆ. ಮತ್ತು ಇನ್ನೊಂದು ರೇಟ್ ಆಫ್ ಲ್ಯಾಂಡ್ ಫಿಕ್ಸ್ ಮಾಡಿದ್ದು 1.12 ಲ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ ಸರ್. 1.12 crores ಪರ್ ಎಕರ್. ಅದು ವೆರಿ ಹೈ. ಅಂದರೆ ಇಲ್ಲಿದ್ದು ಇಲ್ಲಿ EPIP ಲ್ಯಾಂಡಿಗೆ ಇರುವುದು 60,000 rupees ಅಲ್ಲ 50 ಲ್ಯಾಕ್ಸ್. ಇದಕ್ಕೆ 1.12 crores ಅಂದರೆ ಸ್ವಲ್ಪ ಇದಕ್ಕೆ ಆಗ್ತಾರೆ, ಅವನು ಇನ್ವೆಸ್ಟ್ಮೆಂಟ್ ಅಲ್ಲ. ಆದರೂ ಅದು ಅಷ್ಟು ಲ್ಯಾಂಡ್ ಈ ಸಣ್ಣ ಇಂಡಸ್ಟ್ರಿಗೆ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಅದು ಹೇಗೆ ಅದು ರೇಟ್ ಆಗಿದೆ ಅಂತ ಹೇಳಿದರೆ, ಸ್ಟೇಟ್ ಗೌರ್ಮೆಂಟ್ ಎಂಥ ಹಣ ಆಗ್ತದೆ ಅದನ್ನು ಕೂಡ ಅದಕ್ಕೆ ಆಗೋದು ಲ್ಯಾಂಡಿಗೆ. ಆ ಹಣ ಸ್ಟೇಟ್ ಗೌರ್ಮೆಂಟಿಂದ ಹೋಗೋದಿಲ್ಲ, ಇವರಿಂದಲೇ ತಗೊಳ್ಳೋದಂತ ಆ ಪಾಲಿಸಿಯಲ್ಲಿ ಅವರು ಆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ ಇದನ್ನು 50% ಹಾಕಿದರೆ ಅದೊಂದು 75,000 ಎಲ್ಲ ಬಂದರೆ ಇದಕ್ಕೆಲ್ಲ ಒಂದು ನಮಗೆ ಬೆನಿಫಿಟ್ ಆಗ್ತದೆ ಅಂತ. ಇನ್ನೊಂದು ಇದು ಅಲಾಟ್ಮೆಂಟ್ ಆಗೋದು ಯಾವಾಗಲೂ ಇಂಥದ್ದೆಲ್ಲ ಈ ಸ್ಪೆಷಲ್ ಝೋನ್ ಅಲಾಟ್ಮೆಂಟ್ ಆಗೋದು ಬೆಂಗಳೂರಲ್ಲಿ. ಅಲ್ಲೇ ಕೂತ್ಕೊಂಡು ಅಲ್ಲಿ ಉದ್ಯೋಗ ನಿರತರಲ್ಲಿ ಕೂತ್ಕೊಂಡು ಯಾರಿಗೆ ಹಚ್ಕೊಂಡು ಬಿಟ್ಟಿದ್ದಾರೆ. ಈ EPIP ಆದದ್ದು ಹಾಗೆ 2 ಎಕರೆ 3 ಎಕರೆ 10 ಎಕರೆ 25 ಎಕರೆ ಮಾಡಿದ್ರು. ಈಗ ಯಾರು ಮಾಡಲಿಲ್ಲ, ಇಂಡಸ್ಟ್ರಿ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಈಗ ಇಲ್ಲಿ ಲೋಕಲ್ ಕೊಟ್ಟರು. ಸೊ ಕೊಡುವವರಿಗೆ ಸಣ್ಣ ಇಂಡಸ್ಟ್ರೀಸ್ ಅವರಿಗೆ ಮಾತ್ರ ಕೊಡಬೇಕು. 2 ಎಕರೆ ಮ್ಯಾಕ್ಸಿಮಮ್ ಕೊಡಬೇಕು, ಅಥವಾ 20 cents ಅದೆಲ್ಲ ಕೊಡಬೇಕು. ಹಾಗಾದರೆ ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ. ಈಗ ನೀವು ಹೇಳಿದ ಹಾಗೆ MRPL ಇಷ್ಟು ಅದು 1,000 ಆದರೆ ಇಲ್ಲಿ ಇಷ್ಟು ಸಣ್ಣ ಯೂನಿಟ್ಗೆ 1,000ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಲೋಕಲೇ ಸಿಗ್ತದೆ. ಇಲ್ಲಿಯವರೆಗೆ ನೀವು ಹೇಳಿದ ಬೇರೆ ಹೊರಗಿಂದ ಬರೋದಿಲ್ಲ, ಇಲ್ಲಿ ಲೋಕಲ್ಸೇ ಒಂದು ಸಿಗ್ತದೆ ಜಾಬ್. ಅಲಾಟ್ಮೆಂಟ್ ಇಲ್ಲಿ ಆಗಬೇಕು ಅಂತೀರಾ? ಹೌದು, ಇಲ್ಲೇ ಮಾಡಬೇಕಂತ. ಇಲ್ಲಿ ಇದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟ್ರಲ್ಲಿ ಅಲಾಟ್ಮೆಂಟ್ ಇದೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಅಂತ. ಇಲ್ಲೇ ಅದನ್ನು ಮಾಡಲಿಕ್ಕೆ ಪವರ್ ಕೊಡಬೇಕು, ಬೆಂಗಳೂರಿನವರಿಗೆ ಪವರ್ ಕೊಡಬಾರ್ದು. ಅದೊಂದು ಇದನ್ನು ಸರ್. ಮತ್ತು ಫರ್ದರ್ ಲ್ಯಾಂಡ್ ಇಲ್ಲಿ ಇಲ್ಲ ಅಂತ ಉಂಟು, ಇದರ ಸುತ್ತ ಕೆಲವು ಲ್ಯಾಂಡ್ ಉಂಟು ಸರ್. ಅದು ಸ್ವಲ್ಪ ಇದು ಮಾಡಿದರೆ ಇನ್ನೂ ಒಂದು 100 acres ನಮಗೆ ಇದಕ್ಕೆ ಸೇರಿಸ್ಬೋದು. ಅಂದರೆ ಪ್ಲಾಸ್ಟಿಕ್ ಪಾರ್ಕ್ ದೊಡ್ಡ ಪ್ರಾಜೆಕ್ಟ್. ಈಗ ಎಷ್ಟು ನಾವು ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತದೆ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಸೊ ಅದರಿಂದಾಗಿ ಇದನ್ನು ಮುಂದೆ ಕೂಡ ತಗೊಂಡು ಹೋಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಸರಿ, ಕೈಗಾರಿಕೆ ಇದರದ್ದು ಎಲ್ಲಿ ಆ ಕಡೆ ಬರೋದು? ಅದಕ್ಕೆ ಅಲ್ಲಿ ಹೋಗ್ತೇವೆ, ಇಲ್ಲಿಂದ ಸರ್ ಅಲ್ಲಿ ಹೋಗ್ತೇವೆ. ಅದು ನೋಡ್ಕೊಂಡು ಹೈವೇಗೆ ಹೋಗ್ತೇವೆ. ಇದೀಗ ಅವರ
ಇದು ಸಿಪ್ಪೇಟೆಗೆ ಮನೆ ಈ ಆಡಳಿತ ಕಚೇರಿ ಅಂತ ಹಾಗೇನಾದರೂ ಉಂಟಾ ಇಲ್ಲಿ? ಅಲ್ಲಿರ್ತದೆ. ಆಚೆ. ಈಗ ಹೇಳಿದ್ರೆ ಈ ಟೆಂಡರ್ ಕಾಮಗಾರಿ ಶುರುವಾಗಿದೆ, ಹೌದು. ಅದರದ್ದೆಲ್ಲ ಆಗಲಿಲ್ಲ, ಇನ್ನು ಸ್ಟಾರ್ಟ್ ಆಗಿದೆ ಲೇಔಟ್ ಇದೆ. ಸಣ್ಣದಷ್ಟು